ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತಂಡ ಇವತ್ತು 13 ಕಡೆ ದಾಳಿಯನ್ನು ನಡೆಸಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ 13 ಸ್ಥಳಗಳಿಗೆ ದಾಳಿ ನಡೆಸಿದೆ. ಇವತ್ತು ಬೆಳ್ಳಂಬೆಳಗ್ಗೆ 6 ಗಂಟೆಯ ಸುಮಾರಿಗೆ ಏಕಕಾಲದಲ್ಲಿ ದಾಳಿ ನಡೆಸಿರ್ತಕ್ಕಂಥದ್ದು. ಬಜ್ಪೆ ಸುರತ್ಕಲ್ನ ಬಂಧಿತ ಆರೋಪಿಗಳ ಮನೆಗೆ ಎನ್ಐಎ ದಾಳಿ ನಡೆಸಿ ಅಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದೆ. ಆರೋಪಿ ಆದಿಲ್ ನಿವಾಸ, ಕಳವಾರು ನಿವಾಸಿ ರಿಜ್ವಾನ್ ನಿವಾಸ ಸೇರಿದಂತೆ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳ ನಿವಾಸಕ್ಕೆ ದಾಳಿಯಾಗಿದೆ. ಪ್ರಕರಣದಲ್ಲಿ ಸಹಕಾರ ಆರೋಪವನ್ನು ಎದುರಿಸ್ತಾ ಇದ್ದ ಹಲವರ ಮನೆಗೆ ಕೂಡ ದಾಳಿಯಾಗಿದೆ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಎನ್ಐಎ ಇವತ್ತು ಬೆಳ್ಳಂಬೆಳಗ್ಗೆ 13 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಪ್ರಮುಖವಾಗಿ ಎರಡೆರಡು ಕಾರುಗಳಲ್ಲಿ ಸುಮಾರು 5 ಮಂದಿ ಎನ್ಐಎ ಅಧಿಕಾರಿಗಳ ತಂಡ ಈ ದಾಳಿಯನ್ನು ನಡೆಸಿದೆ ಅಂತ ಮಾಹಿತಿ ಇದೆ. ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಗಳಪೇಟೆ ನಿವಾಸಿ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ಆರೋಪಿ ಆದಿಲ್ ನಿವಾಸ, ಕಳವಾರು ನಿವಾಸಿ ರಿಜ್ವಾನ್ ನಿವಾಸ ಸೇರಿದಂತೆ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳ ನಿವಾಸಕ್ಕೆ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಒಂದಷ್ಟು ಪ್ರಮುಖ ಮಾಹಿತಿಯಂತೆ ಯಾಕಂತ ಹೇಳಿದ್ರೆ ನಾವು ಗಮನಿಸಬೇಕಾಗುತ್ತೆ, ಸುಹಾಸ್ ಶೆಟ್ಟಿ ಹತ್ಯೆಯಾದ ನಂತರ ಈ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅನ್ನುವಂಥ ಆಗ್ರಹಗಳು ಕೇಳಿಬಂದಿತ್ತು. ಹಿಂದೂ ಪರ ಸಂಘಟನೆಗಳು ಈ ಆಗ್ರಹವನ್ನು ಮಾಡಿದ್ರು. ಆ ಬಳಿಕ ಒಂದಷ್ಟು ಪ್ರಕ್ರಿಯೆಗಳ ನಂತರ ಎನ್ಐಎಗೆ ಈ ಒಂದು ಪ್ರಕರಣವನ್ನು ವಹಿಸಲಾಗಿತ್ತು. ಪೊಲೀಸ್ ಅಧಿಕಾರಿಗಳು ಕೂಡ ಈ ಕೇಸಿಗೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ಗಳನ್ನು ಎನ್ಐಎ ಅಧಿಕಾರಿಗಳಿಗೆ ನೀಡಿದ್ರು. ಇದೀಗ ಒಂದಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸುವಂತಹ ದೃಷ್ಟಿಯಿಂದ ಎನ್ಐಎ ಅಧಿಕಾರಿಗಳು ಕೂಡ ಇವತ್ತು ಸುರತ್ಕಲ್ ಬಜ್ಪೆ ಭಾಗದಲ್ಲಿ ದಾಳಿಯನ್ನು ನಡೆಸಿ ಒಂದಷ್ಟು ಆರೋಪಿಗಳು ಯಾರೆಲ್ಲ ಬಂಧಿತರಾಗಿದ್ದಾರೆ ಈವರೆಗೆ ಈ ಪ್ರಕರಣದಲ್ಲಿ ಆ ಆರೋಪಿಗಳ ಮನೆಗೆ ಕೂಡ ದಾಳಿಯನ್ನು ನಡೆಸಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಅನ್ನುವಂತಹ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಪ್ರಮುಖವಾಗಿ 13 ಕಡೆ ದಾಳಿಯಾಗಿದೆ. ಎನ್ಐಎ ಅಧಿಕಾರಿಗಳು ಏಕಕಾಲದಲ್ಲಿ ಈ 13 ಕಡೆ ಕೂಡ ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ. ಬೇರೆ ಬೇರೆ ಅಧಿಕಾರಿಗಳು ತಂಡದ ಎನ್ಐಎ ತಂಡದ ಬೇರೆ ಬೇರೆ ಅಧಿಕಾರಿಗಳು 13 ಕಡೆಗಳಲ್ಲಿ ಕೂಡ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಸದ್ಯ ಮೇ 1ರಂದು ಸುಹಾಸ್ ಶೆಟ್ಟಿ ಸ್ನೇಹಿತರೊಂದಿಗೆ ಕಾರ್ನಲ್ಲಿ ತೆರಳುತ್ತಾ ಇದ್ದಂತಹ ವೇಳೆ ಬಜ್ಪೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಿನ್ನಿ ಪದವು ಎಂಬಲ್ಲಿ ದಾಳಿ ನಡೆಸಿ ಕೊಲೆಯನ್ನ ಮಾಡಲಾಗಿತ್ತು. ಕೇಂದ್ರ ಗೃಹ ಸಚಿವಾಲಯವು ಈ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಿ ಜೂನ್ 7ರಂದು ಆದೇಶವನ್ನ ಹೊರಡಿಸಿತ್ತು. ಇದಾದ ಬಳಿಕ ಈ ಒಂದು ಪ್ರಕ್ರಿಯೆ ಇದೀಗ ನಡೆದಿದೆ.